ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಟ. ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇಸ್ವಾಮಿ ಬೇಸರ. ಗ್ರಾಮ ಪಂಚಾಯತ್ ಕಾರ್ಯಾಲಯವು ವಿಫಲವಾಗಿದೆ ಎಂದು ಬೇಸರ. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಅಬ್ಬಿನಹೊಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾರ್ಯದಲ್ಲಿ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಅಬ್ಬಿನಹೊಳೆ ಗ್ರಾಮ ಪಂಚಾಯತ್ ಕಾರ್ಯಾಲಯವು ವಿಫಲವಾಗಿದೆ ಎಂದು ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ತಿಪ್ಪೇಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಹೊಸಹಳ್ಳಿ ಗ್ರಾಮಕ್ಕೆ ಇಂದಿಗೂ ಸಹ ಮೂಲಭೂತ ಸೌಕರ್ಯಗಳನ್ನು ನೀಡುವಲ್ಲಿ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ವಿಫಲರಾಗುತ್ತಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಪ್ಪೇಸ್ವಾಮಿ ಅವರೇ ಈ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಹೊಸಕೆರೆ ಗ್ರಾಮದಲ್ಲಿನ ಎಕೆ ಕಾಲೋನಿಯಲ್ಲಿ ಇಂದಿಗೂ ಇಲ್ಲಿನ ಸ್ಥಳೀಯರಿಗೆ ಕುಡಿಯುವ ನೀರು, ಬೀದಿ ದೀಪಗಳು ಸಹ ಸರಿಯಾದ ರೀತಿಯಲ್ಲಿಲ್ಲ. ಇಲ್ಲಿನ ಸರ್ಕಾರಿ ಶಾಲೆಯ ಮುಂದೆ ಕೊಚ್ಚು ತುಂಬಿದ್ದರೂ ಯಾರೂ ಸಹ ಗಮನಕ್ಕೆ ತೆಗೆದುಕೊಳ್ಳದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರಾದ ತಿಪ್ಪೇಸ್ವಾಮಿ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ತಿಪ್ಪೇಸ್ವಾಮಿ ಅಂತ, ನಾನು ಅಬ್ಬಿನಹೊಳೆ ಗ್ರಾಮ ಪಂಚಾಯತಿ ಹೊಸಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀನಿ. ನಮ್ಮೂರಲ್ಲಿ ಎಲ್ಲ ಜನಾಂಗದ ಒಕ್ಕಲಿಗರಿದ್ದಾರೆ, ಕುರುಬರಿದ್ದಾರೆ, SC ಇದ್ದಾರೆ, ST ಇದ್ದಾರೆ, ಎಲ್ಲ ಜನಾಂಗದವರು ಇದ್ದಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಅಂಗನವಾಡಿ ಇದೆ, ಮಕ್ಕಳೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ಆಮೇಲೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಲೈಟ್ ದೀಪದ ವ್ಯವಸ್ಥೆ ಇಲ್ಲ, ಆಮೇಲೆ ಏನೇ ಒಂದು ಸೌಕರ್ಯ ಕೂಡ ನಮ್ಮೂರಿಗೆ ಕೊಟ್ಟಿಲ್ಲ. ತಾಲೂಕು ಆಡಳಿತ ಆಗಲಿ, ಗ್ರಾಮ ಪಂಚಾಯತಿ ಆಡಳಿತ ಆಗಲಿ ನಮಗೆ ಅತಿ ಶೀಘ್ರವಾಗಿ ನನಗೊಂದು ಬಾಕ್ಸ್ ಚರಂಡಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಬಾಕ್ಸ್ ಚರಂಡಿ, ಆಮೇಲೆ ಮನೆಗಳಲ್ಲಿ ಬೀದಿನಲ್ಲಿ ಇಲ್ಲ, ಬೀದಿನಲ್ಲಿ ಮಾಡಿಕೊಡ್ಬೇಕು ನಮಗೆ. ಆಮೇಲೆ ಪ್ರತಿಯೊಂದು ಏನೇ ಆಗಿದ್ರು ಇದುವರೆಗೂ ನಮ್ಗೆ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಯಾರೂ ಮಾಡಿಕೊಟ್ಟಿಲ್ಲ ಸರ್. ನಮಗೆ ನೋಡಿ, ಇದೇ ರೋಡಲ್ಲಿ ಸ್ಕೂಲ್ ಹೋಗುತ್ತೆ, ಆ ಸ್ಕೂಲಿಂದನೂ ಕೂಡ ನಮಗೆ ಇದೇ ರೋಡಲ್ಲಿ ಸ್ಕೂಲ್ ಹೋಗುತ್ತೆ, ಆ ಸ್ಕೂಲಿಗೆ ಕೂಡ ಇದೇ ರೋಡಲ್ಲಿ ಹೋಗ್ಬೇಕು. ಮಕ್ಕಳು ಜಾರ್ತಾರೆ, ನೈಟಾಗಿ ಕರೆಂಟ್ ಇರಲ್ಲ, ಕರೆಂಟ್ ಹೋದ್ರೆ ಜಾರಿ ತುಂಬ ಜನ ಕೈ ಕಾಲು ಮುರ್ಕೊಂಡಿದ್ದಾರೆ. ನಮ್ಗೆ ಆದಷ್ಟು ಬೇಗ ನಮಗಿದೊಂದು ಬಾಕ್ಸ್ ಚರಂಡಿ ಮಾಡಿಸ್ಕೊಟ್ಬಿಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್.